ಅದೆಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ. ಅದಕ್ಕೆ ಎಲ್ಲದಕ್ಕೂ ನ್ಯಾಯ ಸಿಗಬೇಕು. ಆಮೇಲೆ ನಾನು ಹಣ ಕಟ್ತೇನೆ ಅಂತ ಹೇಳಿ ಅಷ್ಟರೊಳಗೆ ಸುಪ್ರಜರ್ ಕೃಷ್ಣಪ್ಪ ಎಂದು ಉಳ್ಳೇರು ಆರಿಂಗ್ ಬೋರ್ಚತ್ತಿನ ಪುರ ನೆರಿಯರು ಒಂದು 2-3 ಬಾರಿ ಸಮಸ್ಯೆ ಆಯಿತು. ಆವಾಗ ಅವರು ಹೇಳಿದರು ನಿನ್ನ ಕೈಕಾರು ಮುರುಂಟು ಕಟ್ಟದಂಡ ಹೇಳಿದ್ರು ಬೇಲೆ ಬರ ಸನ್ನಿ ಅಂತ. ಎನ್ನ ಒಂಜಿ ಬಾಳೆ ಉಂಟು ಪುಣ್ಣು ಬಾಳೆ ಕೊರಿಯರ್ ಆಯ್ನೋ ಅಕಲ ಈ ರೀತಿ ಧರ್ಮಸ್ಥಳ ಮಾಂತನಾಗಲಿ ನಾನು ಇಲ್ಲಿಟ್ಟು ಬತ್ತೇಂಚ ಮಾನ್ಪೈರ್ ಮೂರನೇ ಹೊತ್ತು ಲೆಕ್ಕಾಚಾರ ಕೊಟ್ಟ ಸುಮಾರು ಒಂದು 25,000 ಪಾಡ್ತೇವೆ ದಾಯಿಂದಂಟ ಸುಪ್ರಜರ್ನಾಗಲಿ ಬತ್ತಿನ ಪೆಟ್ರೋಲ್ ಚಾರ್ಜಿ ಅಗಲ ಬತ್ತಿನ ಸಂಬಳ ಪೂರ ಪಾಡ್ತಿರಾತಿ ಅಂದ್ರೆ ದುಡ್ಡಿದ್ದವರಿಗೆ ಒಂದು ರೀತಿ ಇದು ಒಂದು ಕಾನೂನು, ದುಡ್ಡು ಇಲ್ಲದವರಿಗೆ ಬಡವರಿಗೆ ಒಂದು ಕಾನೂನು. ಈ ರೀತಿ ಒಂದು ಮಾತಾಡೋದಿದ್ರೆ ಒಂದು ಒಳ್ಳೆ ಭಾಷೆ ಉಂಟು ಅವರಿಗೆ, ಅದರಲ್ಲಿ ಮಾತಾಡ್ಬೋದಲ್ಲ. ಕೆಟ್ಟ ರೀತಿ ಎಲ್ಲ ಮಾತಾಡಿದ್ರೆ ಆಂಟಲ ಎನ್ನ ಅಕ್ಕನ ಮಗನ ಹೊಡೆತಿ ಬಲ್ತಲ್ಲ ಮುರಾನಿ ಗುಡ್ಡೆಗೆ ಅಲ್ಲೇನ್ ಕಲೆ ಧೈರ್ಯ ಇದ್ದೆ ನಾಳೆ ಬಂಡ ಒಂಥರ ಕಲ್ಲರಾಗೆ ಮಾಡಿ ಅಡಗಿಕೊಂಡು ಬರುದು, ಡೈರೆಕ್ಟ್ ಮನೆಯ ಬಾಗಿಲಿಗೆ ಬಂದು ಮತ್ತೆ ಎಲ್ಲ ಹುಡುಕುದು. ತಿಂಗಳಿಗೆ ಒಂದು ಸಲ ಕಟ್ಟುವುದಕ್ಕೆ ಕಷ್ಟಪಡುವವರು ನೋಡಿ, ವಾರ ವಾರ ಕಟ್ಟಬೇಕಂತ ಟಾರ್ಚರ್ ಕೊಡ್ತಾ ಇದೆ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ನಾರಣಕಜೆ, ನೆಲ್ಲೂರು ಕೆಂಬ್ರಾಜ್ ಗ್ರಾಮ, ಸುಳ್ಯ ತಾಲೂಕು ಹೌದು. ಇಲ್ಲಿ ಬಂದಿದ್ದೇವೆ. ಇಲ್ಲಿ ಕೂಡ ನೋಡಿ ಎಲ್ಲಾ ಕಡೆ ಏನು ಸ್ವಸಹಾಯ ಸಂಘದವರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಇಲ್ಲಿ ಕೂಡ ಇವರಿಗೂ ಕೂಡ ಮಾಡಿದ್ದಾರೆ. ಈಗ ಕೆಲವರದೆಲ್ಲ ಕಂತು ಬಾಕಿ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಆದರೂ ಕೂಡ ಕಟ್ಟಿ 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 ಅಂತ ಹೇಳ್ತಾ ಇದ್ದಾರೆ. ಕೆಲವರದ್ದು ಉಳಿತಾಯ ಇದೆ, ಅದು ಕೂಡ ಕೊಡ್ತಾ ಇಲ್ಲ, ವಾಪಸ್ ಕೊಡ್ತಾ ಇಲ್ಲ ಅವರಿಗೆ. ಈ ಥರ ಎಲ್ಲ ಸಮಸ್ಯೆ ಇದೆ ನೋಡಿ. ಇಲ್ಲಿ ಒಂದು ಎಷ್ಟು ಸಂಘದವರು ಇದ್ರೆ ನೀವು? ನಾವಿಲ್ಲಿ 2 ಸಂಘ. 2 ಸಂಘದವರು ಈಗ ಸಂಪೂರ್ಣವಾಗಿ ಸ್ವಸಹಾಯ ಸಂಘದ 3 ಸಂಘದವರು ಇದ್ದಾರೆ. ಸ್ವಸಹಾಯ ಸಂಘದ ಲೋನನ್ನು ಕಟ್ಟುವುದು ಈಗ ನಿಲ್ಲಿಸಿದ್ದಾರೆ. ಎಷ್ಟು ಸಮಯದಿಂದ ನಿಲ್ಲಿಸಿದ್ದಾರೆ ಎಲ್ಲ ಅವರ ಹತ್ರ ನಾವು ಕೇಳೋಣ. ನನ್ನ ಹೆಸರು ಗಂಗಾಧರ್ ಅಂತೇಳಿ. ನಾನು ಸಂಘಕ್ಕೆ ಸೇರಿ 7 ವರ್ಷ ಆಯಿತು. 7 ವರ್ಷದಲ್ಲಿ ಮೊದಲಿಗೆ 30,000 ತೆಗ್ದೇನೆ, ಆಮೇಲೆ 60,000, ಅದೆಲ್ಲ ಮುಗ್ದಾದ ಮೇಲೆ ವಾಪಸ್ 1.5 ಲಕ್ಷ ಮಾಡಿದೆ. ಅದು ಮುಗ್ದಾದ ಮೇಲೆ ಈಗ 3 ಲಕ್ಷ ಮಾಡಿದ್ದೇನೆ. ನೀವು ಕಟ್ಟುವುದನ್ನು ನಿಲ್ಲಿಸಿದ್ದೀರಾ? ಕಟ್ಟುವುದನ್ನು ಈಗ ನಿಲ್ಲಿಸಿದ್ದೇನೆ ನಾನು. ಇದು ಈಗ 7-8 ತಿಂಗಳಾಯ್ತು ಕಟ್ಟದೆ. ಈಗ ಯಾಕೆ ನಿಲ್ಲಿಸಿದ್ದೀನಿ? ನಿಲ್ಲಿಸಿದ್ದು ನಾನು ಸೌಜನ್ಯ ಹೋರಾಟ ಇದು ಹಿಂದೆ ಒಂದು ಸಂತೋಷ್ ರಾವ್ ಅಪರಾಧಿ ಅಂತೇಳಿ ಜೈಲಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ವಾಪಸ್ ಅವರು ನಿರಪರಾಧಿ ಅಂತೇಳಿ ಬಿಡುಗಡೆ ಆದ ಮೇಲೆ ನಾನು ಸಂಘದ ಕಂತನ್ನು ಕಟ್ಟಲಿಕ್ಕೆ ಹೋಗಬೇಕು. ಆಮೇಲೆ ಏನಾಯ್ತು? ಬಂದ್ರ ಆಮೇಲೆ ಅದೇ ಒಂದು 4-5 ಸಾರಿ ಬಂದ್ರು ಒಂದು ಬೈದ್ರು, ಎಲ್ಲ ಕಟ್ಟಬೇಕು ಅಂತೇಳಿ ಒತ್ತಡ ಹಾಕಿದ್ರು. ಅದು ನಾನು ನೇರವಾಗಿ ಹೇಳಿದ್ದೇನೆ, ನಾನು ಸೌಜನ್ಯಲಿಗೆ ಹಾಗೇನೆ ಅಲ್ಲಿ ಆಗಿರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ. ಅದಕ್ಕೆ ಎಲ್ಲದಕ್ಕೂ ನ್ಯಾಯ ಸಿಗಬೇಕು. ಆಮೇಲೆ ನಾನು ಹಣ ಕಟ್ತೇನೆ ಅಂತ ಹೇಳಿದ್ದೀನಿ. ಅಷ್ಟರವರೆಗೆ ಇಲ್ಲಿ ಮನೆ ಕಡೆ ನಮ್ಮ ಮನೆ ಕಡೆ ಬರುವುದು ಬೇಡ ಅಂತ ಹೇಳಿದ್ದೀನಿ. ಆಮೇಲೆ ಬಂದ್ರ? ಇಲ್ಲ ಆಮೇಲೆ ಬರಲಿಲ್ಲ. ಸರ್ ಎನ್ನ ಬದ ರಮೇಶ್ ಅಂದೆ ಏನು ನಾಣಕಜೆ ವನಶ್ರೀ ಸ್ವಸಹಾಯ ಸಂಘಟು ಉಳ್ಳೆ ಸುಮಾರು ಒಂಜಿ 7 ವರ್ಷದಕ್ಕೂ ಉಳ್ಳೆ ಲೋನು ಒಂದು ದಿಂಜದ ಎತ್ತಿಜೇನು ಒಂಜಿ 30,000 ಬೊಕ್ಕರ ಅಜ್ಜಿಪ್ಪ ಬೊಕ್ಕರ ಇವ ಇತ್ತೆ ಐವಟು ಕಂತು ಪುರ ಮುಗಿತೇನೆ. ಉಳಿತಾಯ ಎಲ್ಲ ಉಂಡು, ಉಳಿತಾಯ ಸಾಲ ಉಂಡು. ಅಂಚನಕ್ ಸಾಲಗೂ ಉಳಿತಾಯನ ಜಸ್ಟ್ ಮಲ್ಪಳೆತ್ತ ಅಂತ ಪಂಡೆ ಅಂಚಂಕ್ ಬತ್ತತೆ ಇಂಕಲ್ನ ಸುಪ್ರಜರ್ ಕೃಷ್ಣಪ್ಪ ಎಂದು ಉಳ್ಳೇರು ಆರಿಂಗ್ ಬೋರ್ಚತ್ತಿನ ಪುರ ನೆರಿಯರು ನಿಕ್ ಸಾಲದ ಪೆರಾತನ ನಿಕ್ ಕಟ್ಟೆರ ಅಪ್ಚ ಅಂಚ ಪುರ ನಿಕ್ ಕೈಕಾರು ಮುರುಂಟು ಕಟ್ಟತನ ಬುಕ್ಕ ಕೆಲಪುರ ನೆರಿಯರು ಬುಕ್ಕ ಕಡಪದ ಒಂಜಿ ಸುಪ್ರಜರ್ ಬಂಡೇರು ಆರ್ನಿಗ್ಲಿ ನಾಗದೋಸಂಡ ಅಂಚನ ಬೋರ್ಚತ್ತಿನ ಪುರ ಬತ್ತ ನೆರ್ಪೇರು ಅವತ್ತಂದೆ ಎನ್ನ ಬುಡಿತಿಗಿಲ್ಲ ಬತ್ತತೆ ನಿಕ್ ನಾಮಿನಿ ವಾಡ್ರ ಆಡ್ತೇನೆ ನಿಕ್ ಕಟ್ಟಾರ ಇರ್ಜಾಂದ ಆ ರೀತಿ ಬೋರ್ಚತ್ತಿನ ಪುರ ನೆರ್ತೇರು ಐಕ್ ಬಡತೆ ನಿತ್ತೆ ಕಟ್ಟನೇನು ಉಂತದೈತೆ ಕೇಸ್ ಮಲ್ತಿಜಾರ ಇಜ್ಜಿ ಸರ್ ಎಂಕಲಿಗೆ ಕೇಸ್ ಪುರ ಮಲ್ಪೇರು ಎಂಕಲ್ ಪೋತಿಜ ನಾನಾ ಬತ್ತಿಂದ ಕೇಸ್ ಮಲ್ಪ ಅಂಚ ಉಳಿತೆ 15,000 ಉಂಡು, ಸಾಲಲ 15,000 ಉಂಡು. ಇತ್ತೆ ಸರಿ ಮಾಲ್ಪ್ಲೇನ್ ಪಂತೆ ಮೂರನೇ ಹೊತ್ತು ಲೆಕ್ಕಾಚಾರ ಕೊಟ್ಟ ಸುಮಾರು ಒಂದು 25,000 ಪಾಡ್ತೇವೆ. ದಾಯಿಂದಂಟ ಸುಪ್ರಜರ್ನಾಗಲಿ ಬತ್ತಿನ ಪೆಟ್ರೋಲ್ ಚಾರ್ಜಿ ಅಗಲ ಬತ್ತಿನ ಸಂಬಳ ಪೂರ ಪಾಡ್ತಿರಾತಿ ಪೋಡ ಹೆಚ್ಚಿನಂಶ ಅಯ್ಯರ್ ತಾತಿ 25,000 ಆತನಂದು ಎನ್ನ ಒಂಜಿ ಅಭಿಪ್ರಾಯ. ಏನ್ ಕಟ್ಟಣ ಉಂತತೆ ನಾನು ಮುಗುಲು ದಬ್ಬಾಳಿಕೆ ಬಡತು ಏನ್ ಕಟ್ಟುಜಿ ಅಂಟೆಂಗಲ ಬಡವೆ ರಾತಿಪು ಅಂಟ ಈ ರೀತಿ ಇಲ್ಲದ ಬಾಕಿಲು ಬತ್ತದು ಎನ್ನ ಎದುರು ಅಥವಾ ಎನ್ನ ಇಲ್ಲದಾಗಲ ಎದುರು ಬಡ್ಚತ್ತೆ ನಾವು ನೆರಪು ನಾವು ಐಕ್ ಬಡತೆ ಏನಿತ್ತು ಕಾಸು ಕಟ್ಟಣ ಉಂತಪೆ ಎಂದು ತೀರ್ಮಾನ ಮಾಡ್ತೆ. ರವಿ ಅಂತೇಳಿ ಸುಮಾರು 7 ವರ್ಷದಿಂದ ನಾನು ವನಶ್ರೀ ಸಂಘ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡಿಕೊಂಡು ಸಾಲ ತೆಗೆದುಕೊಂಡು ಸುಮಾರು ಅದೇ 2 ಲಕ್ಷ 3 ಲಕ್ಷ 2.5 ಹೀಗೆಲ್ಲ ತೆಗ್ದೇನೆ. ಸುಮಾರು ಒಂದು 7 ಸಾರಿ ತೆಗ್ದೇನೆ. ಅದನ್ನೆಲ್ಲ ಕಟ್ಟಿ ಮುಗಿಸಿ ಈಗ 2.5 ಲಕ್ಷ 10 ತಿಂಗಳಿಗೆ ಮುಂಚೆ ತೆಗ್ದದು, ಮದುವೆಗೆ ಅಂತೇಳಿ ತೆಗ್ದದು. ಆವಾಗ ನನಗೆ ಒಂದು ಕೋರ್ಟ್ ನೋಟಿಸ್ ನಮ್ಮ ಜಾಗದೊಂದು ಎಳಂದಿತ್ತು,
ಅದೊಂದು ನೋಟಿಸ್ ಬಂದು ಕೂಡಲೇ ಬ್ಯಾಂಕಿನಲ್ಲಿ ಹೋಗಿ ಮಾತಾಡಿ, ಧರ್ಮಸ್ಥಳ ಸಂಘದಲ್ಲಿ ಇದ್ದರೆ ನೀವು ಅದರಲ್ಲಿ ಮಾತಾಡಿ ಮಾತಾಡಿ ನಮ್ಮ ಸಂಘ ಕಟ್ಟಿ ಕೊಟ್ಟರೆ ನಾವು 10 ಲಕ್ಷದವರೆಗೆ ನಿಮಗೆ ಸಾಲ ಕೊಡ್ತೇವೆ ಅಂತ ಅವರು ಹೇಳಿದರು. ಹಾಗೆ ನಾನು ಬಂದು ನನ್ನ ಪತ್ನಿ ಶ್ರೀದೇವಿ ಸಂಘದಲ್ಲಿದ್ದಾರೆ. ಅದೇ ಈ ಕೃಷ್ಣಪುರ ಸೂಪರ್ವೈಸರ್ ಆಗಿ ಈಗ ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಆಯಿತು ಅಂತೇಳಿ ಅಲ್ಲಿ ಬ್ಯಾಂಕಿನೆಲ್ಲ ಎಲ್ಲ ಒಪ್ಪಿಕೊಂಡು ಬಂದು ಇಲ್ಲಿ ಸುಮಾರು 6 ವಾರ ತನಕ ನಾವು ಹೋಗಿದ್ದೇವೆ ಮೀಟಿಂಗ್ಗೆ. ಕೊಡ್ತೇನೆ ಅಂತೇಳಿ ಮತ್ತೆ ಕೊಡಲೇ ಇಲ್ಲ. ಆಮೇಲೆ ನಾನು ಅವೆಲ್ಲ ಕಂತು ಕಟ್ಟಲಿಲ್ಲ, ನನ್ನದು ಕಟ್ಟಲಿಲ್ಲ. ಒಂದು 2-3 ಬರೀ ಸಮಸ್ಯೆ ಆಯಿತು. ಆವಾಗ ಅವರು ಹೇಳಿದರು, ನಿನ್ನ ಕೈ ಕಾರು ಮುರುಂಟು ಕಟ್ಟತಂಡ ನಿಗಲೇರು ಬೇಲೆ ಬರ ಸನ್ಯ ಅಂತೇಳಿ ಆ ರೀತಿ ಅಲ್ಲೇ ಕಲೆಕ್ಷನ್ ಸೆಂಟ್ರಲ್ಲಿ ಕೇಳಿದರು. ಆವಾಗ ಅಲ್ಲಿಂದ ಸೀದಾ ಅವರು ನಾನು ಬಿಟ್ಟು ಬಂದೆ. ಅವರು ಸೀದಾ ಇಲ್ಲಿಗೆ ಮನೆಗೆ ಬಂದು ಮಧ್ಯಾಹ್ನವರೆಗೆ ಕುಳಿತುಕೊಂಡು ಹೇಳಿದರು, 10 ರೂಪಾಯಿ ಆದರೂ ಕೊಡದಿದ್ದರೆ ನಾನು ಹೋಗೋದೇ ಇಲ್ಲ ಅಂತೇಳಿ. ಹಾಂ, ನಾನು ನಾರಾಯಣಗಂಜಿಂದ ಡೈರೆಕ್ಟಾಗಿ ಇಲ್ಲಿ ರಿಕ್ಷಾದಲ್ಲೇ ಬಂದೆ. ಅವರು ಬಂದು ನನ್ನನ್ನು ಬಿಟ್ಟು ಬಂದರು. ಅವರಿಗೆ ಯಾರು ಸವಿತಾ ಅಂತೇಳಿ ಒಬ್ಬರು ಮೇಡಮ್ ಇದ್ದರು, ಅವರು ಮತ್ತು ಇವರು ಬಂದು ಇಲ್ಲಿ ಮಧ್ಯಾಹ್ನವರೆಗೆ ಕೂತರು. ನಾನು 10 ರೂಪಾಯಿನೆಲ್ಲ 1 ರೂಪಾಯಿ ಕೂಡ ಇಲ್ಲ, ಇರ್ತಿದ್ರೆ ನಾನು ಕಟ್ಟೋದಿಲ್ವಾ, ಈ ರೀತಿ ನೀವೆಲ್ಲ ಮಾಡೋದು ಬೇಡ ಅಂತೇಳಿ ಅಲ್ಲಿಂದ ನಾನು 10 ರೂಪಾಯಿ ಕೂಡ ಕೊಡಲಿಲ್ಲ, ಸೀದಾ ಹೋದರು. ಆಮೇಲೆ ಸುಮಾರು 7-8 ಬಾರಿ ಈ ಮನೆಗೆ ಬಂದಿದ್ದಾರೆ. ಬಂದು ಕಿರಿಕಿರಿ ಮಾಡಿದರೆ, ಆದರೂ ನಾನು ಏನು ಹೇಳಲಿಲ್ಲ. ಅದೇ ಜಾಗದ ಸಮಸ್ಯೆ ಆಗಿ ಹೀಗೆ ಅಂತ ಹೇಳಿದರು. ಆದರೆ ಮೊನ್ನೆ ಬಂದು ತಮ್ಮನಿಗೆಲ್ಲ ಸ್ವಲ್ಪ ಕಿರಿಕಿರಿ ಮಾಡಿದರು. ಇನ್ನು ಮೇಲೆ ಬಂದರೆ ನಾವು ಸ್ವಲ್ಪ ಸುಮ್ಮನೆ ನಾವು ಕೂಡ ಕೂರುವುದಿಲ್ಲ. ಆ ರೀತಿ ಯಾಕೆಂತ ಹೇಳಿದರೆ ಅದೇ ಒಂದು ಮಾತಾಡೋದಿದ್ರೆ ಒಂದು ಒಳ್ಳೆ ಭಾಷೆ ಉಂಟು ಅವರಿಗೆ, ಅದರಲ್ಲಿ ಮಾತಾಡ್ಬೋದಲ್ಲ. ಕೆಟ್ಟ ರೀತಿಯೆಲ್ಲ ಮಾತಾಡಿದರೆ ನಾವು ಕೂಡ ಅನ್ನ ತಿಂತೇವೆ. ಮನೆಗೆ ಬಂದು ದುಡ್ಡು ಕೇಳುವಾಗ ಇಲ್ಲ, ಅದು ಕೂಡ ಇನ್ನು ಬಂದು ಇನ್ನು ಮನೆಗೆ ಬರೋದು ಬೇಡ ಅಂತ ಹೇಳೋದು. ಬಂದರೆ ಏನಾದರೂ ಒಂದು ಸಮಸ್ಯೆ ಆದೀತು. ಹಾಗೆ ತಾಳ್ಮೆ ನಮಗೂ ಉಂಟು. ಅದೇ ಆ ತಾಳ್ಮೆಗೆ ಅವರು ಗೌರವ ಕೊಡಬೇಕು ಒಂದು. ಮತ್ತು ನಾವು ಮಾತಾಡೋದಕ್ಕೆ ಒಂದು ಗೌರವ ಕೊಟ್ಟು ಅವರಿಗೆ ಮಾತಾಡ್ತೇವೆ. ಅದನ್ನು ಬಿಟ್ಟು ಅವರು ಒಂದು ಬೇರೆ ರಾಕ್ಷಸರ ಥರ ವರ್ತನೆ ಮಾಡಿದರೆ ನಾವು ಕೇಳಲಿಕ್ಕೆ ತಯಾರಿಲ್ಲ, ಇನ್ನೂ ತಯಾರಿಲ್ಲ. ಹಾಗೆ ಈಗ ತಮ್ಮ ಹೇಳಿದಾನೆ, ಸೌಜನ್ಯ ನ್ಯಾಯಾಧಿಕೃತ ಮೇಲೆ ನಾವು ಕಟ್ಟುತ್ತೇವೆ, ಅದು ಎಷ್ಟಿದ್ರು ಕಟ್ಟುತ್ತೇವೆ ಅಂತ. ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ. ಅಲ್ಲ, ಹೇಳ್ತಾರೆ. ಸಂಬಂಧ ಇಲ್ಲದಿದ್ದರೆ ಅವರಿಗೆ ಈ ರೀತಿ ಒತ್ತಡ ಮಾಡೋದು ಯಾಕೆ? ಈಗ ಅವರೇ ಮೊನ್ನೆ ಕೇಳಿದ್ರು, ಉಜಿರೆಯಲ್ಲಿ ಇದು ಆಯ್ತು ನೋಡಿ, ಏನು ಧರ್ಮ ಸಂರಕ್ಷಣೆ ಅಂತ ಹೇಳಿ ಒಂದು ವೇದಿಕೆ ಮಾಡಿದ್ರು. ಆವಾಗ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ರೆ ಸೌಜನ್ಯ ಕುಟುಂಬವನ್ನು ಕರೆದು ಅವರಿಗೆ ಒಂದು ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ಬೇಕಿತ್ತು ಅವರು. ಅವತ್ತು ಆ ದಿನ ಸೌಜನ್ಯ ತಮ್ಮನ ಮೇಲೆ ಕೈ ಮಾಡಿದ್ರು, ಕಾಲರ್ ಹಿಡಿದ್ರು. ಅದು ಯಾಕೆ ಸರ್, ಸಂಬಂಧ ಇಲ್ಲದೆ ಮಾಡಿದ್ರ? ಅದೆಲ್ಲ ಪ್ರಶ್ನೆ. ಅದನ್ನೆಲ್ಲ ನಾನು ಮೊನ್ನೆ ಇಲ್ಲಿ ಬಂದಿದ್ರು, ನೇರವಾಗಿ ಕೇಳಿದ್ದೇನೆ ನಾನು. ನನಗೂ ಮಹಾವೀರ್ ಜೈನ್ ಮೇಲೆ ಕೇಸ್ ಮಾಡಿದ್ರು. ಅದೇ ಪೊಲೀಸ್ನವರು ಕರೆದು ವಿಚಾರಣೆ ಮಾಡಿದ್ರ? ಇಲ್ಲ. ಅದೇ ಅದೇ ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ, ಆಚೆ ಓಡಾಡ್ತಾ ಇದ್ದಾರೆ. ಅವ್ರಿಗೂ ಅಂದ್ರೆ ದುಡ್ಡಿದ್ದವರಿಗೆ ಒಂದು ರೀತಿ ಇದು ಒಂದು ಕಾನೂನು, ದುಡ್ಡು ಇಲ್ಲದವರಿಗೆ ಬಡವರಿಗೆ ಒಂದು ಕಾನೂನು, ಈ ರೀತಿ ಅಂತ ಮಾಡ್ತಾ ಇದ್ದಾರೆ. ಇನ್ನೇನು ತೀರ್ಮಾನ ಮಾಡಿದ್ರು? ಅದೇ ನಾವು ಸಂಘದ ಇನ್ನು ಕಟ್ಟೋದಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಅದೇ ಅವ್ರದ್ದು ಮೊನ್ನೆ ಕೂಡ ಸೌಜನ್ಯ ವಿಷಯದಲ್ಲಿ ಯಾರೋ ಅವರಿಗೇನೋ ತಮ್ಮನಿಗೆ ಒಂದು ಫೋನ್ ಮಾಡುವಾಗ ಅವರಿಗೆ ಕೂಡ ನೇರ ಕೇಳಲಿಕ್ಕೆ ನೀವು ಯಾರು? ಆದರೆ ಧರ್ಮಸ್ಥಳ ಸಂಘದ ದುಡ್ಡು ಕೇಳಲಿಕ್ಕೆ ಇವರು ಯಾರು? ಅವರೇ ಬರಲಿ, ಯಾರು? ಬ್ಯಾಂಕಿನವರು ಬರಲಿ, ಬ್ಯಾಂಕಿನವರು ಕೊಟ್ಟದು. ಇಲ್ಲದಿದ್ರೆ ಧರ್ಮಸ್ಥಳದ ಸಂಘದಿಂದ ಅವರು ಧರ್ಮಸ್ಥಳದವರೇ ಬರಲಿ, ಅವರು ಬರಲಿ. ಈಗ ಅವರೇ ಆ ರೀತಿ ಕೇಳೋದಾದ್ರೆ ನಾವು ಕೂಡ ಕೇಳ್ತೇವೆ. ಇನ್ನು ಮುಂದೆ ಬಂದರೆ ಅದನ್ನು ಕೇಳಲಿಕ್ಕೆ ನೀವು ಯಾರಂತ ನಾವು ಅವರಲ್ಲಿ ಪ್ರಶ್ನೆ ಮಾಡ್ತೇವೆ. ಅದೇ ಅವರು ತಾಳ್ಮೆಯಿಂದ ಒಂದು ಮಾತಾಡೋದು ಹೋಗೋದಾದ್ರೆ ಬಂದು ಹೋಗಲಿ ಸರ್. ಇಲ್ಲ ಅವರು ಕಿರಿಕಿರಿ ಮಾಡೋದಿದ್ರೆ ನಾವು ಏನಾದರೂ ಕಿರಿಕಿರಿ ನಾವು ಕೂಡ ಮಾಡ್ತೇವೆ. ಮೊನ್ನೆ ತಯಾರಾಗಿದ್ದೇವೆ. ಆದರೆ ನಾನು ಯೋಜನೆ ಅಧಿಕಾರಿ ಇಬ್ಬರು ಒಳ್ಳೆಯ ರೀತಿ ವರ್ತನೆ ಮಾಡಿದ್ದಾರೆ, ಅವರಲ್ಲಿ ಹೇಳಿದ್ದೇನೆ ಅವರನ್ನು ಕಲಿಸಿ, ಇಲ್ಲದ್ರೆ ಸಮಸ್ಯೆ ಉಂಟು. ಸಂಬಂಧ ಇಲ್ಲದವರನ್ನು ಕರ್ಕೊಂಡು ಬರ್ತಾರೆ ಮನೆಗೆ. ಬರ್ತಾರೆ. ಯೋಜನೆ ಅಧಿಕಾರಿ ಅಂತೇಳಿ ಬಂದರು ಇಬ್ರು. ಆದರೆ ಅವರು ಒಳ್ಳೆ ರೀತಿ ವರ್ತನೆಯಲ್ಲಿ ಮಾತಾಡಿದರೆ ಬಂದ್ರೆ ವಿಡಿಯೋ ಮಾಡಿ ಕಂಪ್ಲೇಂಟ್ ಆಯ್ತು. ಇರಿಗೆ ದಾದ ಮಲ್ತಾರಮ್ಮ ಮೂಲ ಬತ್ತದಂಡ ಕಂಡಾನ್ಯಾಗ ಒಂದು ಜಾಮೀನು ಪನ್ನ ಈನಂತ ಪನ್ನತ ಏನನ ಕೇಂದಿರು ಇರ್ನ ಕಂಡಾನ್ಯಾಗ ಜಾಮೀನು ಪನ್ನ ಈರು ಕಟ್ಟಲೆ ಉಂಟಪ್ಪ ಏನು ಕಟ್ಟಲೆ ಉಂಟ ಒಂದೇ ಈರು ಕಟ್ಟಲೆ ಅಂಡಿರು. ಆಗ ಏನು ಕಟ್ಟಿರಾಗ ಕಂಡಾನಿ ಕಟ್ಟದೇರಿಗೆ ಅತ್ತ 1,000 ತನ್ನ ಕಟ್ಟದೇರಿಗೆ ಅವ ಇತ್ತೆ ತುಂಡಿಗೆ ನಾವು ಬಂದಿರು 5,000 ಉಂಡು ಬಂದಿರು. ಅವ ಇಂಚ 5,000 ನಂತಿಗೆ అంటే కిరికిరి మంతేరు మూల బతి కిరికిరి మాన్పొడిచి వండాను డైబండి ఎంకల ఏర్ల ఇద్ది ఆనంజో ఇది ఎంకల పొంజోవు లైన పొంజోలు ಒಂಜಿ ಪರಬ್ಬುಲ ಒಂಜಿ ಬಾಲೆಲ್ಲ ಅಂಜನಕಲ್ ಏರ್ಲ ಇದ್ದೆ ಅಂಡೆ ಫೋನ್ ಮಂತ್ ಬರ್ತೀರಾ ಸೀದಾ ಬತ್ತೇರು
ಸೀದಾ ಬತ್ತೇರು ಪಂಡ ಆಗ್ಲು ಹೆಂಗ ಬಣ್ಣಗ ಎಂಕೆ ಧೈರ್ಯ ಇದ್ದಿ ಪಂಡ ಆಗ್ಲು ಆ ರೀತಿ ಮಾನ್ಪೇರು ನನ್ಪುನ ಉದ್ದೇಶ ಎಂಕ್ ಧೈರ್ಯ ಇದ್ದಿ ನೆಂಕಲ ಪೂರ ಬೇಲೆ ಬೋಪುನ ಅಂಚ ಐನರ್ದ ಎಂಕಾಗ್ಲೇ ಎನ್ನ ಒಂಜಿ ಬಾಲೆ ಉಂಡು ಪುಣ್ಣು ಬಾಲೆ ಕೊರಿಯರ್ ಆಯ್ನೋ ಆಗ್ಲ ಈ ರೀತಿ ಧರ್ಮಸ್ಥಳಡು ಮಾಂತನಾಗ್ಲಿ ನಾನು ಇಲ್ಲಿಟ್ಟು ಬತ್ತೆ ಇಂಚ ಮಾನ್ಪೇರು ನನ್ಪುನ ಉದ್ದೇಶ ಎಂಕು ಗೊತ್ತಿದ್ಯಾರ ಐಕ್ ಬಡತ್ ನಾನ ಬರ್ಪುನ ಒಂಜಿ ಪರಿಯರ ಬೆಲ್ಲಿ ನಿಗ್ಲು ನಂದು ಬಂತೆ ಪಂಡ ಜೀವಗದಾಯ್ತಲ್ಲ ಇಚ್ಚೇಡ್ಮೆ ಬತ್ತಂಡ ನಿಗ್ಲೇನು ಸಾಧಾರಣ ಒಟ್ಟು ಏನು ಬುಡೆ ಎನ್ನ ಇಲ್ಲಾರ್ದಾಗ್ಲೇಗ ಒಂಜಿ ಸಂಸ್ಥೆ ಬರಿಯರ ಬಲ್ಲಿ ಅದಂತ ಏನು ಬಂತೆ ಸರ್ ಬತ್ತನ ಕಂಪ್ಲೇಂಟ್ ಕೊರ್ಲೆ ಕಂಪ್ಲೇಂಟೇ ಕೊಡ್ಬೇಕು ಸಾಲ ವಸೂಲ್ ಮಲ್ಪಲಕ ಇಜ್ಜಿ ಕಂಪ್ಲೇಂಟೇ ಕೊಡ್ತೇನೆ ಆಫೀಸ್ ಡೇ ಕೇನು ಆಫೀಸ್ ನಮಕ್ ಪೋದು ಕಟ್ಟೆರ ಆಯ್ಜಿಂದ ಅಕ್ಲು ಕೋರ್ಟ್ಗೆ ಪಾಡುಡು ಎನ್ನ ಕಂಡಾನಿ ಅಂಚ ಈ ಜಾಮೀನು ಪಡ್ನ ಅಂತ ಬಂದಿರು ಅಂಟ ಎನ್ನ ಕಂಡಾನಿ ಕಟ್ಟಿ ಜೇರ್ನಿತ್ತಿಲ್ಲ ಏನು ಕಟ್ಟಲ್ಲ ಒಲ್ಲ ಜೀವಗದಾಯ್ತಲ್ಲ ಇಚ್ಚೇಡ್ಮೆ ಬತ್ತಿಲ್ಲ ಪೋಯ್ನ ಎಂಕ್ ಪೋಯ್ನಾತ ಎನ್ನ ಜೋಕ್ಲೆಗ್ ಎಂಕ್ ಪೋಯ್ನಾತ ಅಗಲೇ ಅದಲ್ಲ ಪೋತು ಜದ ಅಂದೆ ಎನ್ನ ಅಕ್ಕನ ಜೋಕ್ಲೆಗಲ್ಲ ದಾಯ್ತಲ್ಲ ಇಚ್ಚೇಡ್ಮೆ ಬತ್ತನ ಮುಲ್ ದಾಯ್ತಲ್ಲ ನಿಂದು ಆತ ಬತ್ತನ ಪನ್ಪುಣ ಎನ್ನತ ಎಂಕಲ್ಲ ರಡ್ಡಿ ಇಲ್ಲು ಲೈನ ಎಂಚ ಅನ್ಪುಣ ಮೂಲೆ ಕೇರುತ್ತು ಪಾರ್ತು ಪೋವಾಯರ್ ನಿಂಚ ಅನ್ಪುಣ ಅಗ್ಲು ಬಣ್ಣಗಲ್ಲ ಅಂಚನೆ 4-5 ಜನ ಬರ್ಪೇರು ಮುರಾಣಿ 4 ಜನ 5 ಜನ ಅಗಲ ಒಂಜಿ ಪೊಂಜೋಲ ಬತ್ತೇರು ಅಗ್ಲು ದಾಯ್ತ ಮಾನ್ವೇರು ನಾನು ಹೆಂಗೆ ಗೊತ್ತಿದ್ದಿ ಒಂಜಿ ರಡ್ಡ 5 ಜನಗಳೇನು ಮೂಲ ಕೇರುತ್ತು ಬರ್ತೀನಿ ಕಲೇನು ಪೊಂಜನಗಳೇನು ದಾಯ್ತ ಮಾನ್ವೇರು ನಿಂಗೆ ಗೊತ್ತಿದ್ದು ಸರ್ ನೊಬ್ಬಕ ಮೂಲ ಒಂಜಿ ನೆರಗಾರೆಟ್ಲ ಇಲ್ಲಿ ಇದ್ದಿ ಒರೆ ನಾ ರಡ್ಡ 5 ಜನಗಲಿ ಪುನಃ ಪೂರ ದೂರ ಬೇಲೆ ಪುನ ಮೂಲೆ ನನ್ನ ಹೆಂಗೆ ಕಲೇನು ದಾಯ್ತ ಮಾದ ಮಾನ್ವೇರು ನಿಂಗೆ ಗೊತ್ತಿ ನಾನು ತುಂಬುಗ ಅಗ್ಲಿ ಹೆಂಕಲೆ ಬಾಕ್ಲು ಬರಿಯಾರ ಬಲ್ಲಿ ಬಂತಾರೆ ಸಂಘದಾಗ ಬತ್ತೇರ್ನ ಗ್ಯಾರಂಟಿ ಏನೇ ಕಂಪ್ಲೇಂಟ್ ಕೊರ್ಪುನ ಜೀವಗ ಮಂದ್ರ ದಾಯ್ತಲ್ಲ ಹೆಚ್ಚೇರ್ಮೆ ಆಂಟಲ ಎನ್ನ ಅಕ್ಕನ ಮಗನ ಹೊಡೈತಿ ಬಲ್ತಲ್ಲ ಅಲ್ಲಿ ಮುರಾನಿ ಗುಡ್ಡೆಗೆ ಅಲ್ಲೆಂಕಲೆ ಧೈರ್ಯ ಇಜ್ಜ ನಾಳು ಹೇಗೆ ಮಂಡ ಒಳ್ಳೆ ಮಗಳು ದಿಂಜ ಮಂಡೆ ಬೆಚ್ಚದನ ಅಕ್ಕಾಗಲ ಒಂಜಿ BP ದೆನ್ನು ಪೂರ ಏನು ತರಿಕೆ ಇದ ನೋಡು ಏನು ಒರ್ತಿ ತರಿಕೆ ಇದ ನೋಡು ಏನು ಇಂಚ ತರಿಕೆದೆ ಅಂತ ಇನ್ನು ಅಗ್ಲೇ ಅರ್ಥ ಮಂತ ನೋಡು ಅಟ ನಾನು ಬತ್ತೇರ ಮಾತ್ರ ಏನಾಗ್ಲಿ ಏನು ಬುಡ್ಪುಜಿ ಗ್ಯಾರಂಟಿ ಬುಡ್ಪುಜಿ ಏನು ಕಂಪ್ಲೇಂಟೇ ಮಾಡುವೇನೆ ಜೀವಗ ದಾಯ್ತಲ್ಲ ಹೆಚ್ಚೇರ್ಮೆ ಬತ್ತಂದ್ರೆ ಗ್ಯಾರಂಟಿ ಏನು ಕಂಪ್ಲೇಂಟೇ ಮಾಡು ಬತ್ತದ ದಾಯ ಮಾಹಿತಿ ಕೊರೊಂದುಲ್ಲ ಬಂಡ ನಿಖಲು ದಾದಾಲ ಹೆಚ್ಚು ಕಮ್ಮಿ ಮಲ್ತಂಡ್ರೆ ಪೋಡ್ಚಿ ಎಂಕುಲು ಇಲ್ಲ ದಯಬಂಡ ಇತ್ತ ಒಂಜಿ ತಿಂಗಳು 4 ಜನ ಹಿಂದೆ ಬತ್ತದ ಇಲ್ಲಲು ಆಂಜನಕ್ಲಿ ಇಜ್ಜನ್ನಪ್ಪ ಬತ್ತದ ಇಲ್ಲಲು ಪೊಂಜನಕ್ಲಿ ನೆರ್ನಾಗ ಅಕ್ಲು ಆತ್ಮಹತ್ಯೆ ಮಲ್ತೊಂದಿರು 4 ಜನ 2 ಜನ ಪೊಂಜನಕ್ಲು 2 ಜನ ಆಂಜನಕ್ಲು ಇಂಚ ನನಮಿತ್ತ ಆಯರ ಬಲ್ಲಿ ದಯಬಂಡ ನಿಖಲ್ನ ದಾಲ ತಪ್ಪು ಇಜ್ಜಿ ಡಾಕ್ಯುಮೆಂಟ್ ಉಂಡು ಮೊಕಲು ಮಲ್ಪುನ ಪೂರ ಬಡ್ಡಿ ದಂದೆ ಒಯ್ಕಲ ದಾಲ ಪ್ರೂಫ್ ಅಕ್ಲ ಮಿತ್ ಕೇಸ್ ಉಂಡು ನಡ್ತೊಂದುಂಡು ಆ ಕೇಸ್ ಮುಗ್ಯ ನಡು ಬೊಕ್ಕ ಮಾತೆಲ್ಲ ಕಟ್ಟಗ ತೀರ್ಮಾನ ಇಂಜಿನ ಕೊರ್ಪುನ ಐತ ಮಿತ್ ಕಟ್ಟಗ ಅಂದ್ರೆ ನಮ್ಮ ಪನ್ಪುನ ಅವೆ ಅಂಚನೆ ಎಲ್ಲ ಅಂಚನೆ ಪನ್ಪುನ ಅವೇ ಕಟ್ಟು ಚಂದೆ ಪನ್ಪುನಜ್ಜಿ ಆ ಪೊಣ್ಣಾಗ ನಾಯಕ ನಡೆ ಮುಟ್ಟ ಎಂಕಲ ದುಡ್ಡು ಕಟ್ಟಿಯಾರು ಬುಡ್ಪೂಜೆ ಎಂಕಲ ಆ ಥರ ಎಂಕಲ ಜೀವಗ ದಾಯ್ತಲ್ಲ ಏರೆಗ್ಲ ಹೆಚ್ಚೇಡ್ಮೆ ಬರಿಯವ್ರು ಅಲ್ಲಿ ಮಂತ್ರ ಅಗ್ಲು ಪಂಡದೇ ಬರೋಡು ಪನಂದೆ ಮಂತ್ರ ಇಡೇ ಬರಿಯಾರ ಬಲ್ಲಿ ಆನ ಅಂಜೋ ಇದ್ದಂತೆ ಪುನಃ ಬರಿಯಾರ ಬಲ್ಲಿ ಬತ್ತನ ಗ್ಯಾರಂಟಿ ಏನೇ ಆಗ್ಲೇನೆ ಕಂಪ್ಲೇಂಟೇ ಕೊರ್ಪುನನಿ ಗ್ಯಾರಂಟಿ ಯಾರನ್ನ ಕಂಡನಿ ಆಗಾಡು ನಕ್ಕನ ಜೋಕ್ಲೆಗಾಡು ಮನ್ಪೇನಿ ಬಾಕಿ ಬಿಡ್ಪುಜಿ ಏನು ಮಂತ್ರ ಆ ಸಂಗಟು ಇದ್ದಿ ಅಂಟಲೇ ಏನು ಬಿಡ್ಪುಜಿ ಏನು ಮಂತ್ರ ಪಂಡ ದಾಯ್ತಲ್ಲ ಹೆಚ್ಚೇಡ್ಮೆ ಬತ್ತನ ಅಂದು ಎಣ್ಣನಾಗಲಿ ಪತ್ತೊಂದು ಪೇರು ಐಕ್ಕು ಬಡಾತೆ ಒಂಜಿ ಪುಂಡು ಬಾಯಿ ಬರಾತನ ಉಂಡು ಒರ್ತಿ ಮಂಡೆ ಬೆಚ್ಚದಲ್ಲಿ ಐನಡೆಟ್ಟು ಮಾಮಿಗ್ಲ ಅವ್ರಡ್ಡು ಒಂಜಿ ಬಾಲೆ 4 ವರ್ಷದ ಬಾಲೆ ಐಕ್ ದಾಯ್ತಲ್ಲ ಇರ್ಪುಜಿ ಅಂತ ಈ ರೀತಿ ಮಾಂತ್ಯಾರ ಗ್ಯಾರಂಟಿ ಏನು ಬಿಡ್ಪುಜಿ ಸರ್ ಒಂಜಿ ಕಥೆನೇ ಬಂದು ಆ ರಜ್ಜಿ ಇತ್ತೇರು ಆರೇನು 6 ವರ್ಷೇ ಪುನಃ ಎಂಕಲ ಬೇಲೆಗೆ ಪೋನಾಗ 6 ವರ್ಷೇ ಪುನಃ 6ಲ ಒಂಜಿ ಬಾಲೆಲ 4 ವರ್ಷದ ಒಂಜಿ ಎಲ್ಲಿಯ ಬಾಲೆಲ ಪುನ ಮುಖ ಏರ್ಲೈ ಪೂಜ ನಾಂಜೋ ಏರ್ಲ ಇದ್ದಿ ಒಂಜಿ ಬಾಯಿ ಬರೋದನ ಪುಂಜು ಐಕ್ ದಾಯ್ತಂದಲ್ಲ ಗೊತ್ತಿಚ್ಚಿ ಇಲ್ಲಡೆ ಬಣ್ಣಗ ಇವೆ ಪಂತಿನ್ನೆ ಇಜ್ಜ ಹೆಜ್ಜಿ ಅಂದಂದು ಒಂದ್ಸೆ ಅವು 2 ಸರ್ತಿ ಇತ್ತೆ ಬೊಕ್ಕ 2-3 ಸರ್ತಿ ಫೋನ್ ಆಲ್ತೀರಿ ಅಂಚೆ ಬೊಕ್ಕ ಅವೇ ಈಡೆ ಬತ್ತನೆ ದುಃಖ ಆಗ್ಲ ಫೋನ್ ಆಲ್ ಐಕ್ ದುಮ್ಮ ಅಲ್ಪಜೇರಿ ಅಂಚ ಏರ್ ಬತ್ತನೆಗಲ ಬಲಿಪುನಗ್ಲ ಅತ್ತೆ ಅಂಚೆ ಪಂಡಾಗಲ ದುಂಬಂಡಿರ್ಲ ಎಂಕಲ ಮುಳುವತ್ತು ಅಂತ ಬದಾಗಿಟ್ಟದಲ್ಲ ಬಲಿಪುನಗ್ಲ ಹತ್ತದಲ್ಲ ಪೌಡಿತ ಬಲಿಪುನಗ್ಲ ಹತ್ತು ಅಂಡದ ಅವ್ರೀಗ ಹೇಳಿ ಬರೋದಿಲ್ಲ ಒಂಥರ ಕಲ್ಲರಾಗೆ ಮಾಡಿ ಅಡಗಿಕೊಂಡು ಬರೋದು ಡೈರೆಕ್ಟ್ ಮನೆಯ ಬಾಗಿಲಿಗೆ ಬಂದು ಮತ್ತೆ ಎಲ್ಲ ಹುಡುಕುದು ಆಚೀಚೆ ಎಲ್ಲಾದ್ರೂ ಓಡಿ ಹೋದರು ಅಂತ ನಮಗೆ ಅಂತ ಓಡಿ ಹೋಗ್ಬೇಕಂತ ಏನಿಲ್ಲ ಮತ್ತೆ ಭಯ ಉಂಟು ಅವ್ರಿಗೆ ನಾವು ಎಲ್ಲ ಜನ ಕಟ್ಕೊಂಡು ಇವ್ರಿಗೆ ಅದೇ ನಾವು ಅದಕ್ಕೆ ಹೇಳಿ ಬರೋದಿಲ್ಲ ಅಂತ ಹೇಳದೆ ಬರೋದು ಕಳ್ಳರಾಗೆ ನಮ್ಮಲ್ಲಿಗೆ ಸುಮಾರು ಸಲ 3-4 ಸಲ ಬಂದ್ರು ಹೇಳದೆ ಬರೋದು ಕಳ್ಳರಾಗೆ ಬರೋದಲ್ಲ ಕಳ್ಳರೇ ಅವರು ನಿಜವಾಗಿ ಕಳ್ಳರೇ ಇಲ್ಲಾದ್ರೆ ಈ ತರ ಎಲ್ಲ ಮಾಡ್ಲಿಕ್ಕಿಲ್ಲ ಹಾಗೆ ಹೇಳಿಬಿಟ್ಟು ಬರುವವರು ಒಳ್ಳೆಯವರು ಅದೇ ಹಾಗೆಲ್ಲ ಇನ್ನು ಏನು ಹೆದರ್ಕೋಬೇಡಿ ನಾವಿದ್ದೇವೆ ನಮ್ಗೆ ಏನು ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಕಾಲ್ ಮಾಡಿ ಆಯ್ತು ಇರ್ ದಾಯಿ ಬುಲ್ತೊಂದಲ್ಲ ಅಮ್ಮ ಪನ್ಲಿ ದಾಯಿ ಬುಲ್ತೊಂದರೆ ಬತ್ತೇರೆ ಏನಿಲ್ಲ ಅಲ್ಲ ನೋಡ್ತಿರ್ತ ಅಂಚೆಂಕ ಪೋಡಿ ಅಪ್ಪ ಬಾಲೆಲ್ಲ ಎಲ್ಲ ಮುಖಂದು ಬಾಯಿ ಬರತನ ಒಂಜಿ ಪೊನ್ನುಲ್ಲ ಬತ್ತದ ಮೂನ ನೀ ಜೋರ್ ಮಾಡ್ತೀರಾ ದಾದಾಪುರ ಪಂಡಿ ನಂದಲ್ಲ ಪಂಪಿಗೇರು ಜೋಕ್ಲೇನು
ಜೋಕ್ಲೇರ್ ಮಂದ ಕಿರಿಗಿರಿ ಮಲ್ಪನ ಇಂಕ ಆಪುದು ಇಂಕ ಬೆಚ್ಚಾಪುಂಡು ಹ್ಮ್. ಅತ್ತಿ ಇರ್ದಾಲ ಪೋಡಿ ಹೊಡ್ಚಿ ಬತ್ತನ ಎಂಕ್ಲೆ ಫೋನ್ ಮಲ್ಪಲ ಅವಿ ಉಲ್ಲೇರತ್ತ ಫೋನ್ ಮಲ್ಪಲೆ ಎಂಕ್ಲು ಉಲ್ಲ ಒಯ್ಕಲ ರೆಡಿ ಉಲ್ಲ ಮೊಗಲ ಏತು ತೊಂದರೆ ಕೊರ್ನಲ ಇತ್ತೆ ಅಕಲ್ ಬರ್ಪುಜೇರು ಮೈಕೈ ವಾಡ್ನ ಎಂಕ್ಲು ಲೆಪ್ಲೆ ಅವೇ ಕೇಸ್ ಮಲ್ಪೊಲಿ ಅವೇ ಎಂಕ್ಲು ಉಲ್ಲ ಒಯ್ಕಲ ಪೋಡಿ ಹೊಡ್ಚಿ ಅವೇ ಸರಿ. ನೋಡಿ ಇವರ ಮನೆ ಎಲ್ಲ ನೋಡಿ ಎಷ್ಟೊಂದು ಕಷ್ಟದಲ್ಲಿದ್ದಾರೆ ನೋಡಿ. ನೋಡಿ ಇಲ್ಲಿ ಮನೆ ನೋಡಿ, ಇವರು ಕೂಲಿ ಕೆಲಸ ಮಾಡಿ ಜೀವನ ಮಾಡುವಂಥದ್ದು ನೋಡಿ. ಆದರೂ ಕೂಡ ಇಂಥವರಿಗೆ ಬಂದು ಇಲ್ಲಿ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ನೋಡಿ. ತಿಂಗಳಿಗೆ ಒಂದು ಸಲ ಕಟ್ಟುವುದಕ್ಕೆ ಕಷ್ಟಪಡುವವರು ನೋಡಿ ವಾರ ವಾರ ಕಟ್ಟಬೇಕಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಇವ್ರದ್ದು ಯಾವುದೇ ರೂಲ್ಸು ನಿಯಮಾವಳಿ ಇಲ್ಲ. ಇಂಥವರ ಮನೆಗೆ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ಳಿ, ಎಲ್ಲರೂ ಎಚ್ಚೆತ್ತುಕೊಳ್ಳಿ. ಮನೆಗೆ ಬಂದಾಗ ಕಳ್ಳರಾಗೆ ಬರ್ತಾರಂತೆ ಅವರು. ಕಳ್ಳರಾಗೆ ಬಂದು ಮನೆಗೆ ನುಗ್ಗಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ಇಲ್ಲಿ ಜೋರು ಮಾಡ್ತಾರೆ ನೋಡಿ. ಬಂದಾಗ ಎಲ್ಲರೂ ಹಿಡ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ, ಪೊಲೀಸ್ ಸ್ಟೇಷನ್ ಕೊಡಿ, ಎಲ್ಲರೂ FIR ಮಾಡಿ. ಅಷ್ಟೇ, ಇಷ್ಟೇ ಮಾಡಬೇಕಾಗಿರೋದು ನೀವು. ಬ್ಯಾಂಕಲ್ಲಿ ಲೋನ್ ಕೊಟ್ಟಂಥದ್ದು ಯಾವುದೇ ದಾಖಲೆ ಇಲ್ಲ, ಆದರೂ ಕೂಡ ದರೋಡೆ ಮಾಡ್ತಾ ಇದ್ದಾರೆ. ಮನೆಗೆ ಬಂದು ಎದುರಿಸಿ ಬೆದರಿಸಿ ವಸೂಲು ಮಾಡ್ತಾರೆ ನೋಡಿ. ಅವರು ಹೇಳ್ತಾ ಇದ್ದಾರೆ ಮನೆಗೆ ಬಂದು ಹುಡುಗಿಯರಿದ್ದಾರೆ, ಹೆಂಗಸರಿದ್ದಾರೆ, ಅತ್ಯಾಚಾರ ಮಾಡಿದ್ರೆ ಹೀಗೆ ಮಾಡುದು ಅವರು. ಯಾರು ಇಲ್ಲದಿದ್ದಾಗ ಮನೆಗೆ ನುಗ್ಗಿ ಗಂಡಸರೆಲ್ಲ ಬಂದು ನೋಡಿ ಅವರು ಅಳ್ತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ಮಾಡುವವರಿಗೆ ನೀವು ಸರಿಯಾದ ಜನ ಎಲ್ಲ ನೋಡಿ ಇದನ್ನೆಲ್ಲ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಕಳಿಸಿ. ಯಾರನ್ನು ಕೂಡ ಬಿಡಬೇಡಿ. ಸಿವಿಲ್ ಮ್ಯಾಟ್ರ್ ಇದು. ದುಡ್ಡು ಕಟ್ಟಿಲ್ಲ ಅಂದ್ರೆ ಮನೆಗೆ ಬರುವಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಈ ವಿಡಿಯೋನು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.